ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ನಾನು ಕಾಣಿಸ್ತಾ ಇಲ್ಲ ಮುದ್ದಾಗಿರುವಂಥ ಹೂಗಳು, ಯಾಕಂದರೆ ನಾನಿರೋದು ನಮ್ಮ ಬೆಂಗಳೂರು ಮನೆಯಲ್ಲಿ. ಇಲ್ಲಿ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಹೂವಿನ ಗಿಡನ ಪ್ಲ್ಯಾಂಟ್ ಮಾಡೋದಂದರೆ. ಸೊ ನಿಮಗೆ ತೋರಿಸ್ದೇ ಇರೋದಕ್ಕಾಗತ್ತಾ? ಇಲ್ಲಿ ನೋಡಿ, ಟೊಮ್ಯಾಟೊ ಒಂದಲ್ಲ ಎರಡಲ್ಲ 20 ಟೊಮ್ಯಾಟೊ ಆಗಿತ್ತು. ಪುದೀನ, ಗ್ರೀನ್ ಚಿಲ್ಲಿ, ಏನೇನೋ ಎಲ್ಲ ಪ್ಲ್ಯಾಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ. ಇವಾಗ ನೀವು ನೋಡ್ತಾ ಇರೋದು ಇದು ಗಿಣ್ಣ ಅಂತ ಹೇಳ್ತೀವಿ. ಒಂದು ಹಸು ಕರು ಅಂದರೆ ಬರ್ತ್ ಕೊಟ್ಟಾಗ ಅದರ ಮೊದಲನೆಯ ಹಾಲು ಬರುತ್ತಲ್ಲ, ಹಸುವ ಮೊದಲನೆಯ ಹಾಲು ತುಂಬ ಗಟ್ಟಿಯಾಗಿರುತ್ತೆ. ಅದರಿಂದ ಈ ಗಿಣ್ಣವನ್ನು ಮಾಡ್ತೀವಿ. ಇದು ನನಗಂತೂ ತುಂಬಾ ಇಷ್ಟ. ಸೊ ನನಗೋಸ್ಕರ ಮಾಡಿರೋದು ಇದನ್ನು. ಅಕ್ಕಿ ರೊಟ್ಟಿ, ಚಟ್ನಿ, ಅದ್ರ ಜೊತೆಗೆ ಗಿಣ್ಣ. ಆಹಾ, ಎಂಥ ಅದ್ಭುತ ಕಾಂಬಿನೇಷನ್. ಅಲ್ಲ, ಇವತ್ತಿನ ವಿಡಿಯೋದ ಉದ್ದೇಶ ಏನೆಲ್ಲ ಇರಬಹುದು ನಿಮಗೆ ನೋಡೋದಕ್ಕೆ ಅಂದರೆ, ನಾನು ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಶ್ರಾವಣಕ್ಕೆ ಯಾವ ರೀತಿಯ ಒಂದು ಆಚರಣೆ ಮಾಡಿದ್ವಿ ಆ್ಯಂಡ್ ನಮ್ಮ ಮನೆಗೆ ಯಾರ್ಯಾರು ಗೆಸ್ಟ್ ಬಂದಿದ್ರು ಎಲ್ಲ ತೋರಿಸ್ತೀನಿ. ಸೊ ಮೊದಲನೇದಾಗಿ ಇದು ನೀವು ನೋಡ್ತಾ ಇರೋದು ನನ್ನ ಆಂಟಿ ಮನೆ, ಅಂದರೆ ನನ್ನ ಅಮ್ಮನ ತಂಗಿ ಮನೆ. ಅವರ ದೇವರ ಕೋಣೆ ತುಂಬಾ ಖುಷಿ ಆಯಿತು, ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಇದು ಕಿಚನ್ನಲ್ಲಿ ಎಲ್ಲ ಲೇಡೀಸ್ ಏನು ಮಾಡ್ತೀವಿ, ಮಾತಾಡ್ತೀವಿ, ಅಡುಗೆ ನೋಡ್ತೀವಿ, ವೆರೈಟೀಸ್ ಎಲ್ಲ ಇತ್ತು. ಹಾಗೆ ನಿಮಗೂ ಒಂದು ಗ್ಲಿಮ್ಸ್ ತೋರಿಸೋಣ ಅಂತ ಮಟನ್ ಸುಕ್ಕ, ಮಟನ್ ಸಾರು, ಮೀನು, ಇಡ್ಲಿ, ಅದ್ರ ಜೊತೆಗೆ ಚಿಕನ್ ಇತ್ತು, ಎಗ್ ಇತ್ತು. ನನ್ನ ಕಸಿನ್ಸ್ ಇವರಿಬ್ಬರು. ಸೊ ಅವ್ರ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಎಂಜಾಯ್ ಮಾಡ್ತಾ ಖುಷಿಯಾಗಿ ಇದ್ವಿ. ತುಂಬಾ ಚೆನ್ನಾಗಿ ಟೈಮ್ ಪಾಸ್ ಆಯಿತು. ಇವ್ರ ಮನೆಯಲ್ಲಿ ನಾನು 2 ವರ್ಷ ಇದ್ನಲ್ವಾ ಬೆಂಗಳೂರಲ್ಲಿ ಇರಬೇಕಾದ್ರೆ. ಸೊ ಇವರಂದರೆ ನನಗೆ ತುಂಬ ಇಷ್ಟ. ಬಂದರು ಮೇಡಮ್ ಅವರು. ಫೈನಲಿ ನೀವು ನೋಡಿದ್ರ ನಿಮ್ಮ ವೀಕ್ಷಿತನ. ಸೊ ನನ್ನ ಸರ್ದಿ ಎಷ್ಟು ಡುಮ್ಮಕ್ಕಾಗಿದ್ದೀನಿ ಅಂದರೆ ನೀವು ನಂಬ್ತಿರೋ ಇಲ್ವೋ, ನಾನು ನನ್ನ ಅತ್ತೆ ಮನೆಗೆ ಬಂದ ಮೇಲೆ ಇವರೆಲ್ಲ ತೋರಿಸಿರೋ ಪ್ರೀತಿಗೆ ನಾನು 5 kg ಜಾಸ್ತಿ ಆಗಿದ್ದೀನಿ. ಎಸ್, ಇದು ನಿಜ. ಬಟ್ ಡೋಂಟ್ ವರಿ, ಮತ್ತೆ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ಗೆ ಹೋಗೋ ಪ್ರಯತ್ನವನ್ನು ಮಾಡೋಣ. ನಮ್ಮ ಚಾನಲ್ ಹೀರೋ ನಮ್ಮ ತಾತನೂ ಇಲ್ಲಿದ್ದಾರೆ. ಇದು ನನ್ನ ಚಿಕ್ಕಪ್ಪ. ಊಟ ಎಲ್ಲ ಆದಮೇಲೆ ಎಲ್ಲರೂ ಸೇರಿ ಆಟಾಡ್ತಾ ಇದ್ವಿ. ಕ್ಯಾರಮ್ ಅಂದರೆ ತುಂಬಾ ಇಷ್ಟ. ನಾನಂತೂ ಪ್ರತಿದಿನ ಆಡ್ತೀನಿ ನನ್ನ ಮಾಮ ಮಾಮಿ ಜೊತೆಗೆ. ಸೊ ಇವರೆಲ್ಲ ಕ್ಯಾರಮ್ ಆಟಾಡ್ತಾ ಇದ್ರು. ಒಂಥರ ಮಜಾ ಅನ್ನಿಸ್ತಪ್ಪ ನೋಡಬೇಕಾದ್ರೆ. ಬ್ಲ್ಯಾಕ್ ಇದು ಆಗ್ತದಾ? ಇಲ್ಲ, ಇದು ಇಟ್ಕೊಂಬ, ಇಲ್ಲಿ ಈ ಬ್ಲ್ಯಾಕ್ ಇಟ್ಕೊಂಬ. ಮೆಲ್ಲೊಡ್ದು ಹೇಳಿ, ನೀವು ಮನೆಯಲ್ಲಿ ಎಲ್ಲರೂ ಸೇರಿದಾಗ ಯಾವ ಆಟ ಆಟಾಡ್ತೀರಾ, ಯಾವ್ದು ತುಂಬಾ ಇಷ್ಟ ಅಂತ. ನನಗೆ ಇವರು ಚೌಕೋಬಾರನೂ ಕಲಿಸಿದ್ರು ನನ್ನ ಮಾಮ ಮಾಮಿ. ಸೊ ಅದು ಗೊತ್ತು ನನಗೆ. ಎಲ್ಲರೂ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಫೈನಲಿ ನಾವು ಮನೆಗೆ ಹೋಗುವಂಥ ಟೈಮ್ ಬಂತು. ಸೊ ಆಂಟಿ ಕಳಿಸ್ಕೊಡ್ತಾ ಇದ್ದಾರೆ ನಮ್ಮನ್ನ. ಸೊ ನಮ್ಮ ಆಂಟಿ ಮನೆಗೆ ಬಂದು ತುಂಬಾನೇ ಖುಷಿ ಆಯ್ತು. ಚೆನ್ನಾಗಿ ಊಟ ಮಾಡಿದ್ವಿ, ವೆರೈಟಿ ಫುಡ್ ಇತ್ತು. ಆಮೇಲೆ ಸ್ವಲ್ಪ ಕ್ಯಾರಮ್ ಆಟಾಡಿದ್ವಿ, ಚಿಟ್ ಚಾಟ್ ಮಾಡಿದ್ವಿ. ಇದೀಗ ಇಲ್ಲಿಂದ ಶಾಪಿಂಗ್ ಮಾಡುವಂತ ಟೈಮ್. ಬಟ್ ಎಲ್ಲಾರು ನೋಡಿ ತುಂಬಾನೇ ಖುಷಿ ಆಯ್ತು. ವಿ ಎಂಜಾಯ್ ಸೋ ಮಚ್. ಎಂಜಾಯ್ ಮಾಡಿದ್ರೆ ಎಲ್ಲಾರು? ಹಾಯ್. ಸೊ ನನ್ ಬಂದಾಯ್ತು ಮಧ್ಯದಲ್ಲಿ, ಅಂದ್ರೆ ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಫಸ್ಟ್ ಟೈಮ್ ನಾನು ನನ್ನ ಸಬ್ಸ್ಕ್ರೈಬರ್ ಒಬ್ಬರನ್ನ ಮೀಟ್ ಮಾಡಿದೆ. ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಗೊತ್ತಾ, ಅದನ್ನ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ವಿಶೇಷವಾದಂಥ ಕ್ಲಿಪ್ಸ್ಗಳೆಲ್ಲ ಇರುತ್ತೆ, ಅದನ್ನು ನೋಡಿ. ಬಟ್ ಅದಕ್ಕೂ ಮುಂಚೆ ಹೆಣ್ಮಕ್ಳಿಗೆ ಜ್ಯುವೆಲ್ರೀಸ್ ಅಂದರೆ ಇಷ್ಟ ಇಲ್ಲದೆ ಇರುತ್ತೆ. ನನಗಂತೂ ತುಂಬಾ ಇಷ್ಟ. ಸೊ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಹೊಸ ಜ್ಯುವೆಲ್ರೀಸ್ ಎಲ್ಲ ತಗೊಂಡಿದ್ದೀನಿ. ಇನ್ನು ಮುಂದಕ್ಕೆ ಹಬ್ಬ ಬರ್ತಾ ಇರುತ್ತೆ, ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಸೊ ಗಣೇಶ ಹಬ್ಬ ಬರುತ್ತೆ. ಇದಕ್ಕೆಲ್ಲ ಬೇಕಲ್ವಾ? ಸೊ ನನ್ನ ಹೊಸ ಜ್ಯುವೆಲ್ರಿ ಕಲೆಕ್ಷನ್ಸ್ನ ನೀವು ನೋಡಿ.
ಟ್ರೆಂಡಿ ಜ್ಯುವೆಲ್ರೀಸ್ ಅಲ್ಲ, ನೀವು ಈ ತರದ ಕಲೆಕ್ಷನ್ಸ್ ಫಸ್ಟ್ ಟೈಮ್ ನೋಡಿರ್ತೀರ. ನಾನು ಆದಷ್ಟು ನಿಮ್ಮ ಮುಂದೆ ಹೊಸದಾಗಿರುವಂಥ ಟ್ರೆಂಡಿ ಜ್ಯುವೆಲ್ರೀಸ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಕಲೆಕ್ಷನ್ಸ್. ಕಾಸ್ಟ್ ಎಷ್ಟು ಅಂತ ಆನ್ ಸ್ಕ್ರೀನ್ ಕೂಡ ಬರ್ತಾ ಇದೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕಿಂದ ನೀವು ಇದನ್ನು ಶಾಪ್ ಮಾಡ್ಬೋದು ಓನ್ಲಿ ಆನ್ ಅಮೆಝಾನ್. ಸೊ ಪ್ರೈಸ್ ವರ್ದಿ, ಬ್ಯೂಟಿಫುಲ್, ಎಲಿಗೆಂಟ್, ತುಂಬಾ ರಿಚ್ ಆಗಿ ಕಾಣಿಸುವಂಥ ಈ ಒಂದು ಜ್ಯುವೆಲ್ರೀಸ್ ನೀವು ಕೂಡ ಶಾಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. I love this set. ಸ್ಕಿನ್ ಕೇರ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ, ನನಗಂತೂ ತುಂಬಾನೇ ಇಷ್ಟ. ಸೊ ಪ್ರತಿ ಸತಿ ನಾನು ಏನಾದರೂ ಚೆನ್ನಾಗಿರೋ ಬ್ರ್ಯಾಂಡ್ಸ್ನ ಟ್ರೈ ಮಾಡ್ತಾನೆ ಇರ್ತೀನಿ. ಆದರೆ ಅದರಲ್ಲಿ ನನ್ನ ಫೇವ್ರೇಟ್ ಅಂದರೆ ಬಾಡಿ ಶಾಪ್. 4 ಬಾಕ್ಸಸ್ ಇದೀಗಲೇ ಖಾಲಿ ಮಾಡಿದ್ದೀನಿ. ಗ್ರೀನ್ ಟೀ, ಮ್ಯಾಂಗೋ, ಸ್ಟ್ರಾಬೆರಿ, ಆಲ್ಮಂಡ್ ಆ್ಯಂಡ್ ಹನಿ ಅಂತ ಯೂಸ್ ಮಾಡಿದ್ದೀನಿ. ಈ ಸತಿ ನಾನು ರೋಸ್ ತರೋಣ ಅಂತ ನೋಡಿದೆ, ಬಟ್ ರೋಸ್ಗಿಂತ ಸ್ಟ್ರಾಬೆರಿ, ಮ್ಯಾಂಗೋ ಎಲ್ಲ ಇನ್ನೂ ಫ್ಲೇವರ್ಫುಲ್ ಆಗಿ ಚೆನ್ನಾಗಿರುತ್ತೆ. ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು, ಯಾಕಂದರೆ ಇದು ಹಾಕಿದ್ರೆ ನಾವು ಇಡೀ ದಿನ ಅದರ ಫ್ರೇಗ್ರೆನ್ಸ್ ಹಾಗೇ ಇರುತ್ತೆ. ಆ್ಯಂಡ್ ನಾನು ಲಿಪ್ ಬಾಮ್ ಪ್ರತಿ ಸತಿ ನಿವ್ಯಾ, ಲ್ಯಾಕ್ಮೆ, ಮೇಬ್ಲಿನ್ ಈ ಥರದ ಮಾಮೂಲಿ ಬ್ರ್ಯಾಂಡ್ಸ್ನ ಟ್ರೈ ಮಾಡ್ತಾ ಇದೆ. ಈ ಸತಿ ನಾನು ಒಂದು ಪ್ರೀಮಿಯಂ ಬ್ರ್ಯಾಂಡ್ನ ಟ್ರೈ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು, ಬಿಕಾಸ್ ಇದು ಬ್ಯೂಟಿಫುಲ್ ಸ್ಲೀಪಿಂಗ್ ಮಾಸ್ಕ್. ಕಾಸ್ಟ್ ಜಾಸ್ತಿ ಇದ್ದಂಗೆ ಅದರ ಕ್ವಾಲಿಟಿ ಜಾಸ್ತಿ ಆಗ್ಬೋದಾ ಇಲ್ವಾ ಅಂತ ಯೋಚನೆ ಮಾಡೋರಿಗೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಈ ಲಿಪ್ ಬಾಮ್ಗೆ 500 ರೂಪೀಸ್, ಬಟ್ ವರ್ತ್ ಇಟ್ ಗೊತ್ತಾ. ರಾತ್ರಿ ಹಾಕಿ ಬೆಳಿಗ್ಗೆ ತನಕನೂ ಫ್ರೆಶ್ ಆಗಿ ಅದೇ ರೀತಿ ಹಾಕ್ದಂಗಿತ್ತು. ಆ್ಯಂಡ್ ನನ್ನ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದೆ ಇತ್ತೀಚೆಗೆ. ಸೊ ನಾನು ಅಂದ್ಕೊಂಡೆ ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಬ್ರ್ಯಾಂಡ್ ಸ್ಕಿನ್ ಕೇರ್ ನಾನು ಟ್ರೈ ಮಾಡಬೇಕು ಅಂತ. ಸೊ ಕಾಮ ಆಯುರ್ವೇದ ಅವರ ನೈಟ್ ಕ್ರೀಮ್ನ ತಗೊಬಂದಿದ್ದೀನಿ. ಇದರಲ್ಲಿ ನ್ಯಾಚುರಲ್ ಆಗಿರುವಂಥ ಟರ್ಮರಿಕ್ ಸ್ಮೆಲ್ ಬರ್ತಾ ಇದೆ ನನಗೆ. ಬ್ಯೂಟಿಫುಲ್ ಆಗಿರುವಂಥ ಫ್ರೇಗ್ರೆನ್ಸ್, ತುಂಬ ಲೈಟ್ ಕ್ರೀಮ್ ಟೆಕ್ಸ್ಚರಲ್ಲಿ ಇರುವಂಥದ್ದು. ನನ್ನ ಸ್ಕಿನ್ನ ತುಂಬಾ ಸಾಫ್ಟ್ ಆಗಿರುತ್ತೆ. ಇದು ನನಗಂತೂ ಪರ್ಸ್ನಲಿ ನಿಜವಾಗ್ಲೂ ಮನಸ್ಸಿಗೆ ಇಷ್ಟವಾಗಿರುವಂಥ ಪ್ರಾಡಕ್ಟ್ಸ್ ಇವೆಲ್ಲ. ನನ್ನ ಪರ್ಸ್ನಲ್ ಚಾಯ್ಸಸ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಯೋಚನೆ ಮಾಡ್ದ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಮಿಸ್ ಮಾಡಿದೆ. ನೀವು ಕೂಡ ಶಾಪಿಂಗ್ ಮಾಡಿ ಓನ್ಲಿ ಆನ್ ಅಮೆಝಾನ್. ಇಲ್ಲಿಗೆ ಮುಗಿಯಲ್ಲ. ಇಲ್ಲಿಂದ ಏನು ಮಾಡ್ತೀವಿ ಲೇಡೀಸ್ ಅಂದರೆ, ಇವ್ರ ಮನೆ ಇರೋದು ರಾಜಾಜಿನಗರ್ ಹತ್ರ. ಸೊ ಅಲ್ಲಿಂದ ಏನು ತುಂಬ ಹತ್ರ ಮಲ್ಲೇಶ್ವರಂ. ಸೊ ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ನನ್ನ ಅಮ್ಮನಿಗೆ, ನನ್ನ ಮಾಮಿಗೆಲ್ಲ ಫುಲ್ ಶಾಪಿಂಗ್ ಮಾಡ್ತಾ ಇದ್ದೆ ನಾನು. ಇಬ್ರಿಗೂ ಅವ್ರಿಗೇನು ಇಷ್ಟ ಅದನ್ನೆಲ್ಲ ತೆಕ್ಕೊಡ್ತಾ ಇದೆ. ಸೊ ಅವರಂತೂ ಖುಷಿ ಪಟ್ಟರು. ಭೀಮಾ ಜ್ಯುವೆಲ್ಲರ್ಸ್ಗೆ ಬಂದ್ವಿ ಮಲ್ಲೇಶ್ವರಮಲ್ಲಿ. ಏನೋ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಇಂಟ್ರೆಸ್ಟಿಂಗ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು. ಅದು ಹ್ಯಾಪಿ ಟು. ಹಾಗೆಯೇ ನನ್ನ ಮಾಮಿ ಕೂಡ ನನ್ನ ಅಮ್ಮಂಗೊಂದು ಗಿಫ್ಟ್ ಕೊಡಬೇಕು ಅಂತ ಒಂದು ಸಾರಿ ಶಾಪಿಂಗ್ ಮಾಡಿದ್ರು. ನಮ್ಮ ಮನೆ ಹತ್ರನೇ ನಾಯಿಗಳು, ಒಂದು 5-6 ನಾಯಿಗಳು ಬರ್ತಾನೆ ಇರುತ್ತೆ ಪ್ರತಿದಿನ. ಅವುಗಳಿಗೆ ನಾನೇನಾದರೂ ಫುಡ್ ಹಾಕ್ತಾನೆ ಇದ್ದೆ. ಸೊ ನನ್ನ ತಾತನೂ ನನ್ನ ಜೊತೆ ಬರ್ತಾಯಿದ್ರು. ಸರಿ, ಫಸ್ಟ್ ಪಾರ್ಟ್ ನೋಡಿದ್ರೆ ಆಂಟಿ ಮನೆಗೆ ಹೋಗಿದ್ದು, ಎಂಜಾಯ್ ಮಾಡಿದ್ದು, ಶಾಪಿಂಗ್ ಮಾಡಿದ್ದು ಎಲ್ಲ ಮುಗೀತು. ಶ್ರಾವಣ ಶನಿವಾರಕ್ಕೆ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡೇ ಮಾಡ್ತೀವಿ. ನಾವು ದೇವರಿಗೆ ನಾನ್ ವೆಜ್ ಇಡ್ತೀವಿ. ಸೊ ಮುದ್ದೆ, ಅನ್ನ, ಸಾರು, ಒಂದು ಚಿಕನ್ ಕರಿ, ಮೊಟ್ಟೆ ಇದೆಲ್ಲ ಕಂಪಲ್ಸರಿ ಇಡಲೇಬೇಕು. ಹಾಗೆಯೇ ಬೆಣ್ಣೆ. ಇದು ನನ್ನ 2ನೇ ಬಾರಿಯ ಈ ಒಂದು ಪೂಜೆ ಮಾಡ್ತಾ ಇರೋದು. ಮೊದಲನೇ ಸತಿ ಮಾಡಿದಾಗ ನಂಗೆ ತುಂಬಾ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಬಟ್ ಈ ಸತಿ ನನಗೆ ಹೋದ ಸತಿ ಮಾಡಿರುವಂಥ ಅನುಭವ ಇತ್ತಲ್ವ. ಆಮೇಲೆ ನಮ್ಮನೆ ಪೂಜೆ, ನನ್ನ ಮನೆಯ ಪೂಜೆ ಅನ್ನೋ ಭಾವನೆ ಬಂದಾಗ ಅದನ್ನು ತುಂಬ ಖುಷಿಯಿಂದ ಮನಸ್ಪೂರ್ವಕವಾಗಿ ಮಾಡಬೇಕು ಅನ್ನೋ ಆಸೆ. ಹೇಳಿ, ನೀವು ಶ್ರಾವಣ ಶನಿವಾರದ ಪೂಜೆ ಮಾಡ್ತೀರಾ? ಯಾವ ರೀತಿ ಆಚರಣೆ ಮಾಡ್ತೀರಾ ಅನ್ನೋದು. ಇದು ನಾವು ಮಾಡುವಂಥ ಪೂಜೆ ಈ ರೀತಿ. ನನ್ನ ಫಾದರ್ ಇನ್ ಲಾ ಅಂದರೆ ಇವರನ್ನೇ ನಾನು ಅಪ್ಪಾಜಿ ಅಂತ ಕರಿತೀನಿ. ಸಾಕಷ್ಟು ವಿಡಿಯೋದಲ್ಲಿ ಇವ್ರನ್ನ ಆಲ್ರೆಡಿ ನೀವು ನೋಡಿದ್ದೀರಾ. ನಾನ್ ವೆಜ್ ಇಡೋದ್ರಿಂದ ನಾವು ಇದನ್ನು ದೇವ್ರ ಕೋಣೆಯಲ್ಲಿ ಮಾಡೋಂಗಿಲ್ಲ. ಸೊ ಹಾಗಾಗಿ ಹೊರಗಡೆ ಇಟ್ಟೇ ಮಾಡಬೇಕಾಗುತ್ತೆ. ಶ್ರಾವಣ ಶನಿವಾರಕ್ಕೆ ನಮ್ಮ ಮನೆಗೆ ನಮ್ಮ ಕಡೆಯವರು ಗೆಸ್ಟ್ ಎಲ್ಲ ಬಂದಿದ್ದರು. ಸುಮಾರು ಒಂದು 10-15 ಜನ ಇದ್ವಿ ಅಂತಲೇ ಹೇಳ್ಬೋದು. ಆ ದಿನ ನಾವು ಮಾಡಿದ್ದು ಗೌಡ್ರು ಸ್ಟೈಲ್ ಊಟ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗೆ ತುಂಬ ಆಸೆ ಇತ್ತು ಪಕ್ಕ ಗೌಡ್ರ ಮನೆ ಊಟ ಮಾಡಬೇಕು ಅಂತ. ಸೊ ಮುದ್ದೆ, ಅನ್ನ, ಸಾರು, ಪಾಯಸ, ಸ್ಯಾಲಡ್, ಚಿಕನ್ ಕಬಾಬ್, ಚಿಕನ್ ಫ್ರೈ ಎಲ್ಲ ಇತ್ತು. ಅದ್ರ ಜೊತೆಗೆ ನೀರುಳ್ಳಿ, ಸೌತೆಕಾಯಿ ಮತ್ತು ಲೆಮನ್ ಆ್ಯಂಡ್ ಒಂದು ಮೊಟ್ಟೆ ಇದ್ದರೆ ಸೂಪರ್. ಆ್ಯಂಡ್ ಮಂಗಳೂರು ಹುಡುಗಿ ಆಗಿರೋದ್ರಿಂದ ನಮ್ಮ ಕಡೆ ಮೀನು ಸಾರು ಕೂಡ ಇತ್ತು.
ಇದಾದ 2 days ನಂತರ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು ಅಂದರೆ ನನ್ನ ಕಸಿನ್ಸ್ ಎಲ್ಲ ಬಂದರು. ಇವ್ರು ಬಂದಾಗ ಏನು ಮಾಡಿದ್ವಿ ಗೊತ್ತಾ, ಮಟನ್ ಬಿರಿಯಾನಿ, ಮೊಟ್ಟೆ ಫ್ರೈ, ಕುಕುಂಬರ್, ಮಟನ್ ಸಾರು, ಹಾಗೆಯೇ ಫಿಶ್ ಇದನ್ನೆಲ್ಲ ಮಾಡಿದ್ವಿ. ಆ್ಯಂಡ್ ಅದೇ ದಿನ ಟೀ ಟೈಮ್ಗೆ ನಾನು ಬರ್ತೀನಿ ಅಂತ ನನ್ನ ಮಾಮಿ ನನಗೆ ನಿಪ್ಪಟ್ಟು ಮಾಡಿದ್ರು. ಸೊ ನಿಪ್ಪಟ್ಟು ಹಬ್ಬಕ್ಕೆ ಮಾಡಿರೋಂಥ ರವೆ ಲಡ್ಡು ಟೀ ಟೈಮ್. ಸೊ ಕ್ಯಾಶುಲಾಗಿ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಏನೆಲ್ಲ ಮಾಡಿದೆ ಇಲ್ಲಿ ಬಂದ ಮೇಲೆ ಸಪ್ರೇಟ್ ವೀಡಿಯೋ ಮಾಡೋ ಬದಲು ಎಲ್ಲ ಕ್ಲಬ್ ಮಾಡಿ ತೋರಿಸಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ರೈಟ್, ಈ ವಿಡಿಯೋ ಇಷ್ಟವಾದಲ್ಲಿ ಏನು ಮಾಡಬೇಕು, ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್